ದೆಹಲಿಯಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ನಡೆಯುವ ಸ್ತಬ್ಧ ಚಿತ್ರ ಪರೇಡ್ನಲ್ಲಿ ಕೇರಳ ರಾಜ್ಯದ ಪ್ರಸ್ತಾಪವನ್ನ ಕೇಂದ್ರ ತಿರಸ್ಕರಿಸಿದ್ದು ಸಮಸ್ತ ಮಾನವ ಕುಲಕ್ಕೆ ಮಾಡಿದ ಅವಮಾನ ಎಂದು ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ. ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬ್ರಹ್ಮಶ್ರೀ ನಾರಾಯಣಗುರು ಜನಸಾಮಾನ್ಯರಲ್ಲಿ ದೇವರನ್ನ ಕಂಡವರು. ಅವರ ಸ್ತಬ್ಧ ಚಿತ್ರ ತಿರಸ್ಕರಿಸುವ ಮೂಲಕ ನಾರಾಯಣಗುರುಗಳ ತತ್ವಾದರ್ಶಗಳನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿದ ಸಂದೇಶವನ್ನ ನೀಡಿದೆ. ಬ್ರಹ್ಮಶ್ರೀ ಕೇವಲ ಕೇರಳಕ್ಕೆ ಸೀಮಿತರಲ್ಲ. ಸ್ತಬ್ಧ ಚಿತ್ರ ತಿರಸ್ಕಾರ ಮಾಡಿದ ಬಗ್ಗೆ ಕೇಂದ್ರ ಪುನರ್ಚರ್ಚೆ ಮಾಡಬೇಕು. ಅದಕ್ಕಾಗಿ ರಾಜ್ಯದ ಜಿಲ್ಲೆಯ ಸಂಸದರು ಮಾತನಾಡಬೇಕು ಎಂದು ಅವರು ಆಗ್ರಹಿಸಿದರು. ರಿಪಬ್ಲಿಕ್ ಡೇ ದಿವಸ ಈ ದೇಶ ಮತ್ತು ದೇಶದಲ್ಲಿ ಸಾಮಾಜಿಕವಾದ ಬದಲಾವಣೆ ತಂದಂತಹ ಮತ್ತು ಇವತ್ತು ವಿಶ್ವದಲ್ಲೇ ತಮ್ಮ ತತ್ವ ಆದರ್ಶಗಳಿಗೆ ಆಧರಿಸಬಡುವಂತಹ ಬ್ರಹ್ಮಶ್ರೀ ನಾರಾಯಣಗುರು ಅವರ ಆ ಟ್ಯಾಬ್ಲೋವನ್ನು ಕೇಂದ್ರ ಸರ್ಕಾರ ಇವತ್ತು ತಿರಸ್ಕರಿಸಿರುವುದು ಸಮಸ್ತ ಮಾನವ ಕುಲಕ್ಕೆ ಮತ್ತು ಜನಸಾಮಾನ್ಯ ಮಾಡಿದಂಥ ಅವಮಾನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ತಿರಸ್ಕೃತ ಬಹುಶಃ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಅವರ ತತ್ವ ಆದರ್ಶಗಳೇನಿದ್ದ ಅದನ್ನು ತಿರಸ್ಕರಿಸುವಂಥ ಒಂದು ಸಂದೇಶ ಕೇಂದ್ರ ಸರ್ಕಾರ ಕೊಡುವಂತಹ ಒಂದು ಸಂದೇಶ. ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಅವತ್ತಿನ ಕಾಲದಲ್ಲಿ ಜನಸಾಮಾನ್ಯರಲ್ಲಿ ಶಂಕರನ್ನು ಕಂಡವರು, ದೇವರನ್ನು ಕಂಡವರು. ಸಮಾಜದ ಎಲ್ಲ ವರ್ಗವೂ ಕೂಡ ಆ ಶ್ರೇಣೀಕೃತ ವ್ಯವಸ್ಥೆಯಿಂದ ದೂರ ಬಂದು ಸಮಾನತೆ, ಸೌಹಾರ್ದತೆಗೆ ಶೈಕ್ಷಣಿಕ ಮತ್ತು ಸ್ವಾಭಿಮಾನ ಬದುಕಿಗೆ ಕೊಟ್ಟಂತ ದೊಡ್ಡ ಮಟ್ಟದ ಸಂದೇಶ ಅಂತ ನಾವು ಹೇಳಲಿಕ್ಕೆ ಇವತ್ತು ಆಲೋಚನೆ ಮಾಡಬೇಕು. ಈ ಒಂದು ತೀರ್ಮಾನವನ್ನು ಇವತ್ತು ಸರ್ಕಾರ ಏನು ತಿರಸ್ಕರಿಸಿದೆ ಅದನ್ನು ನಾವೆಲ್ಲ ತೀವ್ರವಾಗಿ ಇವತ್ತು ಖಂಡಿಸ್ತೇವೆ. ರಿಪಬ್ಲಿಕ್ ಡೇ ಎಂದು ಬ್ರಹ್ಮಶ್ರೀ ನಾರಾಯಣ ಟ್ಯಾಬ್ಲ್ ಏನಿದೆ ಅದಕ್ಕೆ ಕೇರಳ ಬರೀ ಕೇರಳಕ್ಕಂತ ಸೀಮಿತ ಅಲ್ಲ. ಕೇರಳ, ಕರ್ನಾಟಕ ಈ ಕರಾವಳಿ ಪ್ರದೇಶದಲ್ಲಿ ಸಾಮಾಜಿಕವಾದ ಚಿಂತನೆ ಮತ್ತು ಬಹಳಷ್ಟು ಇವತ್ತು ಕಾರ್ಯಕ್ರಮಗಳು ಇಡೀ ನಮ್ಮ ದೇಶ ಅಂತ ಅವತ್ತಿನ ಕಾಲದಲ್ಲಿ ಭಾರತದ ಜನರು ಸ್ವಾಭಿಮಾನ ನೆಮ್ಮದಿಯಿಂದ ಹಿಂದುಳಿದವರೆಗೂ ಶೋಷಿತರು ಸಮಾನತೆ ಬದುಕಬೇಕೆಂಬ ಕೊಟ್ಟಂತ ಆದರ್ಶ ತತ್ವಗಳು. ಇದನ್ನು ಗೌರವಿಸಿ ಕೇಂದ್ರ ಸರ್ಕಾರವೇ ಇವತ್ತು ತರಬೇಕು, ಯಾವುದು ರಾಜ್ಯ ಸರ್ಕಾರದಲ್ಲಿ ಮಾಡ್ಬೇಕಾ ಒಂದು ಬರ್ಬೇಕಂತ ಇಲ್ಲ. ಆದ ಕಾರಣ ಕೇಂದ್ರ ಸರ್ಕಾರವನ್ನು ಪುನರ್ ಚರ್ಚೆ ಮಾಡಬೇಕು.